ವಿಶ್ವ ವೈದ್ಯರ ದಿನದ ಅಂಗವಾಗಿ ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಸಮಸ್ತ ವೈದ್ಯ ಲೋಕಕ್ಕೆ ಜಿಲ್ಲಾಡಳಿತದ ಪರವಾಗಿ ಶುಭಾಶಯ ಕೋರಿದ್ದಾರೆ. ಜಿಲ್ಲೆಯ ವೈದ್ಯರಿಗೆ ಶುಭಾಶಯಗಳನ್ನು ಕೋರೋದಕ್ಕೆ ನಿಜಕ್ಕೂ ಹೆಮ್ಮೆಯಾಗುತ್ತೆ. ಕೊರೋನಾದಂತಹ ಸಮಯದಲ್ಲಿ ಕೆಚ್ಚೆದೆಯಿಂದ ಹೋರಾಡಿದ ನೀವೇ ನಿಜವಾದ ಹೀರೋಗಳು. ಕೊರೋನಾ ಆರಂಭವಾದ ದಿನಗಳಲ್ಲಿ ಈ ಮಹಾಮಾರಿಯನ್ನ ಎದುರಿಸುವ ರೀತಿ ಯಾರಿಗೂ ತಿಳಿದಿರಲಿಲ್ಲ. ಅಂತಹ ಸಮಯದಲ್ಲಿ ಧೈರ್ಯ ತುಂಬಿದ್ದು ವೈದ್ಯ ಲೋಕ. ಹೀಗಾಗಿ ನಾವೆಲ್ಲರೂ ನೆಮ್ಮದಿಯಿಂದ ಜೀವನ ಮಾಡುವುದಕ್ಕೆ ಸಾಧ್ಯವಾಗಿದೆ. ನಮ್ಮ ಜಿಲ್ಲೆಯ ಖಾಸಗಿ ಸರ್ಕಾರಿ ವೈದ್ಯರಿಗೆ ಉಡುಪಿ ಜಿಲ್ಲಾಡಳಿತದ ವತಿಯಿಂದ ವಿಶೇಷ ಅಭಿನಂದನೆಗಳು ಎಂದರು. ನಮಸ್ಕಾರ. ಎಲ್ಲರಿಗೂ ಸಹ ವಿಶ್ವ ವೈದ್ಯರ ದಿನಾಚರಣೆಯ ಶುಭಾಶಯಗಳು. ನಮ್ಮ ಜಿಲ್ಲೆಯ ವೈದ್ಯರುಗಳ ಬಗ್ಗೆ ಶುಭಾಶಯಗಳನ್ನು ಕೋರೋದಕ್ಕೆ ನಿಜಕ್ಕೂ ಸಹ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಕರೋನಾದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ವೈದ್ಯರುಗಳು ತೋರಿಸಿದಂಥ ಕೆಚ್ಚೆದೆಯ ಧೈರ್ಯವನ್ನು ನಾವೆಲ್ಲರೂ ಸಹ ಮೆಚ್ಚಬೇಕು. ನಿಜವಾಗೂ ಸಹ ನೀವೇ ನಮ್ಮೆಲ್ಲರ ಹೀರೋಗಳು. ನಿಜವಾಗೂ ಅದ್ಭುತವಾದ ಕೆಲಸವನ್ನು ಮಾಡಿದ್ದೀರಿ. ಕರೋನಾ ಪ್ರಾರಂಭವಾದ ದಿನಗಳಲ್ಲಿ ಇದನ್ನು ಎದುರಿಸುವ ರೀತಿಯೇ ಗೊತ್ತಿರಲಿಲ್ಲ. ಅದಕ್ಕೆ ಬೇಕಾದಂಥ ಸೌಲಭ್ಯಗಳಿರಲಿಲ್ಲ, ಆಸ್ಪತ್ರೆಗಳು ರೆಡಿ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಅತ್ಯುತ್ತಮವಾಗಿ ಎದುರಿಸಿದ್ದೀರಿ. ನಿಮ್ಮೆಲ್ಲರ ಧೈರ್ಯದಿಂದ ನಾವೆಲ್ಲರೂ ಸಹ ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ನಮ್ಮ ಜಿಲ್ಲೆಯ ಖಾಸಗಿ ಸರ್ಕಾರಿ ಎಲ್ಲ ವೈದ್ಯರುಗಳಿಗೆ ನಾನು ಜಿಲ್ಲಾಡಳಿತದ ವತಿಯಿಂದ ಮತ್ತು ಇಡೀ ಜಿಲ್ಲೆಯ ಜನರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇಂಥ ಸಂದರ್ಭದಲ್ಲಿ ನಮಗೆ ಒಂದು ಧನ್ಯವಾದ ಹೇಳಲಿಕ್ಕೆ ಖುಷಿಯಾಗುತ್ತೆ. ಯಾಕಂದರೆ ನಿಮ್ಮೆಲ್ಲರ ಜೊತೆಗೆ ಸುಮಾರು 1.5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ನಿಮ್ಮ ಜೊತೆ ನಾನು ಬೆರೆತಿದ್ದೇನೆ. ನಿಮ್ಮ ಮಾರ್ಗದರ್ಶನದಲ್ಲಿ ನಮ್ಮ ಜಿಲ್ಲೆಯನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಇಡೀ ಜಿಲ್ಲೆಯ ತಂಡಕ್ಕೆ, ಖಾಸಗಿ ವೈದ್ಯರುಗಳ ಎಲ್ಲ ತಂಡಕ್ಕೆ, IMA ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. DHO ಮತ್ತು ಅವರ ಇಡೀ ತಂಡವನ್ನು ನಾನು ಅಭಿನಂದಿಸ್ತೀನಿ. ನಿಜವಾಗೂ ಸಹ ಅದ್ಭುತವಾಗಿ ಕೆಲಸವನ್ನು ಮಾಡಿದ್ದಾರೆ. ಖಾಸಗಿ ಆಗಿರಲಿ, ಸರ್ಕಾರಿ ಆಗಿರಲಿ, ಅದ್ಭುತವಾದ ಕೆಲಸಗಳನ್ನು ನಮ್ಮ ಜಿಲ್ಲೆಯ ಎಲ್ಲ ವೈದ್ಯರುಗಳು ಮಾಡಿದ್ದಾರೆ. ಕೊನೆಯದಾಗಿ ಇಷ್ಟೆಲ್ಲ ಮಾಡಿದಂಥ ನಿಮಗೆ ನಾನೊಂದು ಜಿಲ್ಲಾಡಳಿತ ವತಿಯಿಂದ ಜಿಲ್ಲಾ ಜನತೆಯ ಪರವಾಗಿ ನಾನು ತುಂಬ ಹೃದಯ ಧನ್ಯವಾದಗಳನ್ನ ಹೇಳಲೇಬೇಕಾಗಿದೆ. ಅದಕ್ಕಾಗಿ ಇವತ್ತು ಬಂದಿದ್ದೀನಿ. ಥ್ಯಾಂಕ್ ಯು ಡಾಕ್ಟರ್ಸ್.